ತುಳುನಾಡಿನ ಕಂಬಳವು ಒಂದು ಕ್ರೀಡೆ ಮಾತ್ರವಲ್ಲ, ಅದು ಜಾತ್ಯತೀತವಾಗಿ ಮತ್ತು ಮೇಲು ಕೀಳು ಎಂಬ ಭಾವನೆ ಇಲ್ಲದೆ ಸಮಾಜದ ಎಲ್ಲ ಜನರು ಒಂದೆಡೆ ಸೇರುವ ತೌಳವ ಆಚರಣೆಯಾಗಿದೆ. ಕಂಬಳದಲ್ಲಿ ಗೆಲ್ಲುವ ಸೋಲುವ ಸ್ಪರ್ಧೆ ಇದ್ದರೂ ಅಂತಿಮವಾಗಿ ಇದು ಸಮಾಜದ ಸರ್ವರನ್ನು ಒಂದಾಗಿಸುತ್ತದೆ ಎಂದು ಕಂಬಳದ ವಿದ್ವಾಂಸರಾದ ಗುಣಪಾಲ ಕಡಂಬ ಅವರು ಅಭಿಪ್ರಾಯಪಟ್ಟರು. ಅವರು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ನ ಸೆಂಟರ್ ಫಾರ್ ಇಂಟರ್ ಕಲ್ಚರಲ್ ಸ್ಟಡೀಸ್ ಆ್ಯಂಡ್ ಡೈಲಾಗ್, ಸೆಂಟರ್ ಫಾರ್ ಕನ್ನಡ ಆ್ಯಂಡ್ ರೀಜನಲ್ ಲ್ಯಾಂಗ್ವೇಜಸ್ ಮತ್ತು ಲಯನ್ಸ್ ಕ್ಲಬ್ ಮುಂಡ್ಕೂರು ಕಡಂದಲೆ ಸಹಭಾಗಿತ್ವದಲ್ಲಿ ಸಚ್ಚೇರಿಪೇಟೆಯ ಲಯನ್ಸ್ ಶಾಲೆಯಲ್ಲಿ ಶನಿವಾರ ಏರ್ಪಡಿಸಿದ್ದ ಕಂಬಳ ಕೋಣಗಳ ಯಜಮಾನ ಕಡಂದಲೆ ಕಾಳುಪಾಣಾರ ಅವರಿಗೆ ಚಾವಡಿ ತಮ್ಮನದ ಗೌರವಾರ್ಪಣೆಯ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಇತ್ತೀಚೆಗೆ ಅಗಲಿದ ಗೆಲುವಿನ ಕೋಣ ಚೆನ್ನನನ್ನು ಸ್ಮರಿಸಿದ ಅವರು ಚೆನ್ನನನ್ನು ಆರಂಭದ ದಿನಗಳಲ್ಲಿ ಪೋಷಿಸುವಲ್ಲಿ ದೈವಾರಾಧಕರಾದ ಕಾಳುಪಾಣಾರ ಅವರ ಕಾಳಜಿಯನ್ನು ಉಲ್ಲೇಖಿಸುತ್ತಾ ಕಂಬಳದಲ್ಲಿ ಪಶುಗಳನ್ನು ಯಾವತ್ತೂ ಹಿಂಸಿಸುವುದಿಲ್ಲ, ಅವರನ್ನು ತಮ್ಮ ಮನೆಯ ಸದಸ್ಯರಂತೆ ನೋಡಿಕೊಳ್ಳುತ್ತಾರೆ ಎಂದು ಹೇಳಿದರು. ಕಾಳುಪಾಣಾರ ನಿಗಲಿನಿ ಲಯನ್ಸ್ ಕ್ಲಬ್ ತಗಲಿ ಈ ಪರಿಸರ ತಗಲಿ ಗುರುತಿಸನಗ ಯಾ ನಿಗಲಿ ನೆನಪು ಮಲ್ಪ ಬಂದುಲೆ 5 ವರ್ಷ ಪಿರಪ್ಪ 6 ವರ್ಷ ಪಿರಪ್ಪ ಇಲ್ಲರ ಕೆಲ್ಗೆ ರಾಜೇಂದ್ರ ಸಿಂಗ್ ಬಾಬು ನಂಚಿನ ಒಂದು ನಿರ್ದೇಶಕರ ತಂಡವನ್ನು ಪತ್ತೊಂದು ಅರ್ನ ಅಲ್ಪ ಪೋದ ಅರಿನ ಸಮಸ್ಯೆ ಅರ್ನ ಆಯ್ಕೆ ಮಲ್ತದ ಅರೇನ ಸಂದರ್ಶನ ಮಲ್ತದೆ ಎಲ್ಲಂಜಿ ಫಿಲ್ಮುಡು ಕ್ಲಿಯರ್ ಆದ ಪಿಕ್ಚರ್ಲ ಅರ್ನ ಇಲ್ಲದ ಅರ್ನಕ್ಕಿದೆ ಅವು ಪೂರಲ ಬರ್ಬೋದು ಶಾಶ್ವತವಾಯಿನ ದಾಖಲೆಲು ಆನಿ ಮಲ್ಪರ ಎಂಕಲ್ ಪ್ರಯತ್ನ ಮಲ್ತದ ದಯನ್ ಪಂಡ ಕಂಬಳ ಜಾತ್ಯತೀತ ನೆಲೆತ ಮಾತ ಜಾತಕಲ್ಲ ಐಟುಳ್ಳೇರು ಐಟು ಒವ್ವೇ ಪ್ರಶ್ನೆ ಜೇರು ಪಾರ್ನ ಆಯ್ತು ಒಟ್ಟುಡೆ ನಿಖಲಿಗೆ ಮಂದು ಒಂದು ಎಲ್ಲಿಯ ಗುಟ್ಟು ಒಂದು ಪಂಡ ಕಾಳುಪಾಣಾರು ಎರು ಕಟ್ಟುದೇರಿ ಆಯ್ತು ಒಟ್ಟು ಎರು ಗೆಡ್ತಿದ್ದೇರಿ ಚೆನ್ನನ ಕುಣೇರಿ ಇನ್ನು ಕಾಂತಾರದ ಪೂಜಾರು ಯಾರು ಸುರೇಂದ್ರ ಪೂಜಾರ ಪ್ರಕಾಶ್ ಪೂಜಾರ ಅಂತೂದು ಮೇರು ಕುಣೇರಿ ಮೇರು ಕುಣೋದು ಐನು ರಾಣಿಪುರತ್ತ ಕಂಬಳಡು 4,000 ದುಡ್ಡದ ವಿಷಯ ಬಿಡಿ. 4,000 ನಗೀರಿ 8,000 ಮಾರಿಯರನ್ನಲಕ್ಕೆ ನೋಡಪ್ಪ ಬಿಡ್ಚೋ ಮತ್ತೆ ಬಿಡ್ಚು ಚೆನ್ನೈ ಆದಿನೊಕ್ಕಲಡಿ ಕೊನೆಯರು ರಾಣಿಪುರತ್ತ ಕಂಬಳಡು ಸಮಸಮ ಬತ್ತನು ಮಲ್ಲಮಂಗ್ಲ ಇರಲಿಡಪ್ಪ ಒಂದು 2 ಸಾರಿ ಸಮಸಮ ಬತ್ತನು ಆತ ಪುದರ್ ಮಲ್ದನು ಚೆನ್ನ ಐದು ಬೊಕ್ಕ ಅಂತಾರಾಷ್ಟ್ರೀಯ ಮಟ್ಟೋಡು ಬಾರಿ ಪುದರ್ ಬತ್ತನು ಮಾತಾಡಿ ಅಂಚಿನ ಅಲ್ಪ ಇನಿ ಲಯನ್ಸ್ ಕ್ಲಬ್ದ ಅಗ್ಗಲ್ ಸೇರೊಂದು ತುಳು ಅಕಾಡೆಮಿದಾಗೆಲ್ಲ ಸೇರೊಂದು ಅದನ್ನು ಪೂರ ಎನ್ನ ಪೇರೆಂಟ್ ಕ್ಲಬ್ಸು ಯಾನೆ ಅವೇನು ಮಾತು ಇತ್ತದು ಆಯ್ತು ಸೇವೆ ಸಾಧ್ಯತೆನ ಆತ ಮಲ್ತದು ಚಾಲೆಂಜಿಲ್ಲ ದೆತ್ತೊಂದೈನು ಸಕ್ಸಸ್ಲ ಮಲ್ಪನ ಆದಿನಕ್ಕೂ ಎಂಗ್ಲ ಟೀಮ್ಲ ಅಂಚೆನ ಇತ್ತನೆ ಅತ್ಯಂತ ಸೀನಿಯರ್ ಮೋಸ್ಟ್ ಅರಿತೆ ಲೈಬ್ರರಿ ಪುಸ್ತಕ ಉಂಡು ಪಂಡಿರತೆ ಅದು ಪೂರ ಅಕ್ಕಲ್ ಬರೀತಾನೆ ಹೆಚ್ಚಿನ ಪುಸ್ತಕಗಳು ಅವಳು ಇಪ್ಪುನಂಚಿನ. ಸಮ್ಮಾನಕ್ಕೆ ಉತ್ತರಿಸಿದ ಕಾಳುಪಾಣಾರ ಅವರು ದೈವಾರಾಧನೆ ಮತ್ತು ಕಂಬಳ ತುಳುನಾಡಿನ ಸಂಸ್ಕೃತಿಯ 2 ಕಣ್ಣುಗಳಿದ್ದಂತೆ. ಈ 2 ಕಲೆಗಳಲ್ಲಿ ಸಕ್ರಿಯನಾಗಿ ಭಾಗವಹಿಸಿ ಯಶಸ್ಸು ಪಡೆಯಲು ಸರ್ವ ಸಮಾಜದ ಆಶೀರ್ವಾದವೇ ಕಾರಣ ಎಂದು ವಿನಯಪೂರ್ವಕವಾಗಿ ಹೇಳಿದರು. ಜಾಗ ಅಮ್ಮೆರು ಮಲ್ದಿನ ಇತ್ತಿಂಡು ಐಟೊಂತೆ ಕಂಡ ಆ ಕಂಡೋಗು ಅಮ್ಮೆರು ಪುನರಡ್ಡಿ ಎರಲೆ ಬತ್ತೊಂದು ಬತ್ತೀರಿ ಆ ಎರಲೆ ಬತ್ತೊಂದು ಬತ್ತದ ಐಟು ಹೆಂಗಲ್ಲಿ ದತ್ತು ಬಿಡ್ದೊಂದು ಗಿಡವನ ಮರಳುಂಡು ಬೀಲ ಬತ್ತುನ ಪೂರ ಐಟು ಬೀಲ ಬತ್ತನಾಗ ಒಂಜೇರು ಬಾರಿ ಪಾರಂಡು ಬಕ್ಕೊಂಜೇರು ಪಾರ್ಜಿ 12 ಮೂರು ಸುರು ಮಲ್ದಿ ಕಂಬುಲ ಅಮ್ಮೆರಡ ಬಂಡ ಒಂದೊಂದು ಬಲಿಪುಂಡು ನೆಕ್ಕೊಂಜಿ ಜತೆ ಮಲ್ಪುಗ ಐಕೊಂಜಿ ಅಲ್ಪ ಹೆಂಗೆಲ್ಲ ಊರುಡೊಂಜಿ ರಾಮಭಟ್ರು ಬಂದೊಂಜಿ ಅಡ್ಡೊಂಜಿ ರಡ್ಡಿ ಇರ್ಲುತ್ತ ಅವೇನು ಬತ್ತೊಂದು ಬತ್ತ ಈಗ ಜತೆ ಮಲ್ತದ್ದು ಪುತ್ತೂರ್ದ ಕಂಬಲ ಕೊನದವಳು ಒಂಜಿ ಸೆಮಿಕ್ ಪೂರ ಬತ್ತದು ಅವೇನು ಬಕ್ಕ ಬಾಂದುಟ್ಟು ಕೊರಿಯ ಅಲ್ತಿರ್ದು ಬಕ್ಕ ಆರಂಭ ಆಯ್ನ ಇನಿಯಾರ ಮುಟ್ಟ ಆ ಕಂಬಲ ಕೈದಾತಿಲ್ ನಗ್ಗಿ ದೊಡ್ಡ ಇದುದತ್ತು ಕೋಲಗಾಟದು ಈ ಕಂಬಲದ ಮಂಜಿ ಮರಲು ಮಾತ ಎಂಕಲ್ನ ಮೊಕಲ್ನ ದನಿಕಲ್ನಕ್ಕೆಲ್ಲ ಸಾಕರೋಡು ದನಿಕಲ್ನಕ್ಕೆಲ್ಲ ಸಾಕಾರ ಬಂದಾಗ ಎಂಕಲ್ನ ಕುದಿ ಇತ್ತಿನ ದನಿಕಲ್ನ ಕುದಿಯಪ್ಪ ಅಂದು ಶ್ರೀಕಾಂತ್ ಭಟ್ರಕ್ಕೇನು ಪಲ್ಯಾನ್ ಎಂಕಲ್ಲ ಎಲ್ಲಂಜಿ 5 ತರ ಗಿಡಪ್ಪರೆಂಡು ಕಾಲು ಹೆಂಗ ಆನಿ ಇನ್ನಿಕಲ್ ಇವ್ರು ಪತ್ತೊಂದು ಬಲೆ ದಾಲ ತಿಂಡಿ ಒಣಸುದ ಪತ್ತೊಂದು ನಮ್ಮನೆ ಉಂಡು ಆರೇ ಬಲಸದು ಕೊರ್ದು ಆರೇ ಎಂಕ್ಲೆಗೆ ಮಾತ ಎಂಕಲ್ಲ ಕಮ್ಮಿಡಿದ ಜವನೇರಿ ಮಾತ ಕೊರ್ದು ಎಂಕ್ಲೇಲಿ ಮಾತ ಸುಧಾರ್ತಕೊಂತಿನಾರು ಉದೇ ಬಾರಾಡಿದ ಕಾರೇಟ್ ಒಂಜಿ 20 ವರ್ಷದೋಡು ದುಂಬು ಜನ ಜೋಕುಲು ಪುರ ಎಲ್ಲಿತ್ತ ಏರ್ಲ ಗಿಡವ್ರೆ ಅವತ್ತು ಜೇರು ಭಾಸ್ಕರ್ ಕೋಟೆ ಅಂತ ಪೋದು ಬಂಡೆ ದನಿಗಿಲ್ಲ ಜನ ಜೇರ್ಲ ಗಿಡವ್ರು ಏರ್ಲ ಗಿಡವು ಜೇರು
ಆಯ್ಕೆ ಆರೇ ಒಂಜಿ ಜನ ಮಲ್ತು ಕೊರ್ದೆ ಎಂಕ ಅಲ್ಲ ನರ್ಸ್ತು ಗಿಡಲ ಅಂದು ಮಾಡಿದ 6 ಜನ ಮತ್ತೆ ಎಂಕ ಸಾಕಾರ ಮಲ್ತು ಕೊಡ್ತೀರಿ ಕೊಟ್ಟೆ ಅಂದು ಅವು ಹೆಂಗೆ ಇತ್ತೆಲ್ಲ ನೆನೆಪುಂಡು. ಪ್ರಸ್ತಾವನೆಯ ಮಾತುಗಳನ್ನಾಡಿದ ಕರ್ನಾಟಕ ತುಳು ಅಕಾಡೆಮಿಯ ಅಧ್ಯಕ್ಷ ತಾರನಾಥ್ ಗಟ್ಟಿ ಕಾಪಿಕಾಡ್ ಅವರು ಅಕಾಡೆಮಿಯ ವಿವಿಧ ಕಾರ್ಯಚಟುವಟಿಕೆಗಳ ವಿವರಣೆಯನ್ನು ನೀಡುತ್ತಾ ಜನರು ಅಕಾಡೆಮಿಗೆ ಬರಬೇಕು ಎಂಬುದು ಒಂದು ನಿಲುವಾದರೆ ಅಕಾಡೆಮಿಯು ಜನರ ಬಳಿಗೆ ಹೋಗಬೇಕು ಎಂಬ ನಿಲುವಿಗೂ ನಾವು ಬದ್ಧರಾಗಿದ್ದೇವೆ. ಈ ನಿಟ್ಟಿನಲ್ಲಿ ಚಾವಡಿ ತಮ್ಮನದಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದೇವೆ. ಈ ಮೂಲಕ ಹಳ್ಳಿಗೆ ಹೋಗಿ ಸಮಾಜದಲ್ಲಿ ತೆರೆಯ ಮರೆಯಲ್ಲಿ ತುಳು ಸಂಸ್ಕೃತಿಗಾಗಿ ಶ್ರಮಿಸುವ ಜನರನ್ನು ಗುರುತಿಸಿ ಗೌರವಿಸುತ್ತಿದ್ದೇವೆ ಎಂದು ಹೇಳಿದರು. ಭಾಷಣ ಇದು ನಮ್ಮ ಎತೋ ಕಲಾವಿದರಿಗೆ ಅತ್ತಂಡ ಕಂಬಳದ ಎರಳುಗಿಡ ಪನಕ್ಲಿಗೆ ಉಪ್ಪು ಅತ್ತಂಡ ಯಕ್ಷಗಾನಾಡು ಇಂಜಿನ ವೇಷ ಬಣ್ಣಗಾರಿಕೆ ಮನ್ಪನಕ್ಲಿಕ್ಕೆ ಅವಡು ಅಕ್ಲು ಕೆಲಸ ಹಾಕ್ಲಿ ಎತೋ ಮಂತೊಂದು ಉಪ್ಪೇರು ಮಲ್ಲ ಭಾಷಣ ಮನ್ಪರೆ ಬರ್ಪೂಜ ಅಂಚದ ಭಾಷಣ ಏರಿ ಮನ್ಪರೆ ಬರ್ಪೂಜ ಆಯ್ಪಿರವೇ ಅವರಿಗೆ ಇಂಚದ ಅಂಚಿತ್ತನಕ್ಲಿ ನಾಡೊಂದು ಬರೋಡು ಮಂಡದು ಅವೇ ಮೇರೆಗೆ ಸೈಯದ್ ನಾಸೀರ್ ಅಕಾಡೆಮಿ ಸನ್ಮಾನ ಮಂತಾಯ ಪಕ್ಕ ನಾಲ್ ಒಂಜಿ ವಾರ ಅನಗಾರ ಐನಾಜಿ ಫೋಟೋ ಕಟ್ಟ ಪುಡಿಯರು ಸರ್ ಈ ದೇವಸ್ಥಾನ ಹಿಂಗೆ ಸನ್ಮಾನ ಮಂತೀರು ಹಿಂಗೆ ಈ ದೇವಸ್ಥಾನ ಸನ್ಮಾನ ಮಂತೀರು ಒಂಜಿ ಎಲ್ಲಿ ಒಂಜಿ ಪ್ರೇರಣೆ ಅವು ಯಾನ್ ಏರ್ನಲ್ಲ ತಪ್ಪು ಒಪ್ಪೊಂದು ಪನ್ಪಣತ್ತು ನಮ್ಮ ವ್ಯವಸ್ಥೆ ಅಂಚೆ ಬುಳೆ ಒಂದು ಬೈದು ನಾವು ಅವಾಗ ಐನಂತೆ ಇಡೇಟ್ ಪೋಪುನ ಒಂತೆ ಸವಾಲ್ದ ಕೆಲಸ ಅಲ್ಲ ಅಂಡ ನಮ್ಮ ಪ್ರತಿ ಊರುಡ್ಲ ಬೇತೆ ಬೇತೆ ಸ್ವರೂಪದ ಸಾಧಕಿಯರು ತುಳುಕು ಅವು ನಮ್ಮ ದಾನ್ಯಾತನ ಪಂಡ ತುಳು ಪಂಡ ಬಹುಶಃ ಸಾಹಿತ್ಯ ಬೇರೆ ಪನಾಯಿ ಮಾತ್ರ ಸಾಧಕೆನ ಅಂದೆ ಅತ್ತು ತುಳು ಬದುಕಂದು ಪಂಡ ಇಟ್ಟು ಪೂರ ಸೇರು ಐಟು ನಮ್ಮ ಯಕ್ಷಗಾನ ಐಟು ನಮ್ಮ ಕಂಬಳ ಅದು ನಮ್ಮ ಐಟು ದೈವ ಆಯ್ತು ನಮ್ಮ ಬೆನ್ನಿ ಆತನ ಪುಳ ಮರ್ದು ಅಂಚ ಸಾವಿರ ನಮ್ಮ ತುತ್ತ ಇತ್ತ ತುಳುವೇರ್ನೇ ತುತ್ತ ಇತ್ತ ತುಳುವೇರ್ನೇ ಅಟ್ಟಿಲ್ ರಗನೆ ತುಳುವೇರ್ನೇ ಒಂದು ನಾದ ಸರಕಲು ಬ್ಯಾಂಡ್ ವಾದ್ಯಲು ತುಳುನಾಡ್ದನೇ ಒಂಜಾತ್ ಇತ್ತ ತುಳುವೇರ್ನೇ ಕುಣಿತಲು ತುಳುನಾಡ್ದನೇ ಕುಣಿತಲು ಬೇತೆ ಊರು ತುವೇರ್ ತಿಕ್ಕಂದನ ಇಂದು ಮಾತ ಸೇರ್ದ ಒಂಜಿ ತುಳು ಬದುಕು ಅಂದಾಕು ಅಂಚ ಅದು ಈ ಬದುಕದ ಒಂಜಿ ಎಲ್ಲೆಲ್ಲಿಯ ಪಾಲುದಾರರು ಏರುಲ್ಲಿರು ಅಕ್ಲೇನು ಮಾತಂಜಿ ಗುರುತಿಸವನಂಚಿತ ಒಂಜಿ ಕಾರ್ಯನ ಅಕಾಡೆಮಿದ ಚಾವಡಿ ಹಿಡಿದು ಪಿದೈ ಬತ್ತು ಅದು ಚಾವಡಿ ತಮ್ಮನ ಇತ್ತನಿ ಅಕಾಡೆಮಿದ ಚಾವಡಿ ಹಿಡ್ಕೊರ್ಕೊಂಡು ಹಿಡಿದ್ರೆ ಚಾವಡಿ ತಮ್ಮನ ಐಕ್ ಇತ್ತೆಂಕಲ ನಿಕ್ಕೆಲ್ಲ ಊರದ ಚಾವಡಿ ಮಲ್ಪನೆ ಈಗ ಉದರಂಜನೆ ದೀವನ್ನ ಚಾವಡಿ ತಮ್ಮನ ಅಂದೆ ಭಾರಿ ಖುಷಿ ಅಣ್ಣಿಂಗ್ ಕಡಂಬೆರ್ ರಂಜಿತನ ಹಿರಿಯಕ್ಕೆಲ್ಲ ಬತ್ತದ ಸೇರೊಂಡೇರು ಕೋಟ್ಯಾನ್ ರಂಜಿತನ ಹಿರಿಯಕ್ಲು ಬತ್ತದ ಸೇರೊಂಡೇರು ಪನ್ಪುರನೇ ಒಂಜಿ ಖುಷಿ ಉಂಟು. ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ಮಾಜಿ ಜಿಲ್ಲಾ ಪಂಚಾಯತ್ ಮತ್ತು ಕೆಎಂಎಫ್ ಅಧ್ಯಕ್ಷ ಕೆಪಿ ಸುಚರಿತಾ ಶೆಟ್ಟಿಯವರು ಮಾತನಾಡಿ ಕಾಳುಪಾಣಾರ ಅವರು ಪಾಲಡ್ಕ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ ನಡೆಸಿದ ಜನಸೇವೆಯನ್ನು ಸ್ಮರಿಸಿಕೊಂಡರು. ತುಳು ಭಾಷೆ ಎತ್ತಿನಂಚಿನ ಅದ್ಭುತವಾಯಿನ ಸಾವಿರಾರು ವರ್ಷದ ಪರಂಪರೆ ಅವು ಭವಿಷ್ಯದ ಯುವ ಮನಸ್ಸೆಲೆಗಳ ಒಟ್ಟಾದ ಈ ಕರಾವಳಿದ ತುಳುನಾಡದ ಕೃಷಿ ಉಪ್ಪರೆಯವು ಹೈನುಗಾರಿಕೆ ಸಾಂಪ್ರದಾಯಿಕ ಕೃಷಿ ಉಪ್ಪರೆಯವು ಕಂಬಳದಂಚಿನ ಜನಪದ ಕ್ರೀಡಲು ಉಪ್ಪರೆಯವು ದೈವಾರಾಧನೆ ವಿಚಾರಲು ಅವು ಒರಿಯೋಡೊಂದು ಅಂಡ ಬಹುಶಃ ಈ ಒಂದು ತುಳು ಅಕಾಡೆಮಿ ಮಲ್ಪನ ಕೆಲಸ ಅಗಲ್ನ ಊರಿಗೆ ಪೋದು ಅಗಲಿನ ಗುರುತಿಸಾದು ಇನ್ನು ಹಳ್ಳಿದ ಚಾವಡಿಡೆ ಪ್ರತಿಷ್ಠಿತವಾಯಿನ ಅವಿಭಜಿತ ಜಿಲ್ಲೆದ ಲಯನ್ಸ್ ಕ್ಲಬ್ ಮುಂಕೂರು ಕಡಂದಲೆ ಇನ್ನು ಎಡ್ಡೆ ಒಂಜಿ ಶಿಕ್ಷಣ ಸಂಸ್ಥೆನ ಮಲ್ತೊಂದುಂಡು ನೆತ ಮಾತ ಸದಸ್ಯರ ಅಧ್ಯಕ್ಷರನಗಳು ಉಳ್ಳೇರು ಲಯನ್ ಸತ್ಯಶಂಕರ್ ಬಹುಶಃ ಈ ಒಂಜಿ ಸಂಸ್ಥೆಡು ಮೂಲ ಎಂಕಲು ಜೋಕುಲಿಗೆ ತುಳುತ ಬಗ್ಗೆಲ್ಲ ವಿಶೇಷವಾದ ತುಳು ಭಾಷೆಗಳ ಒತ್ತು ಕೊರಪಿನ ಕೆಲಸವನ್ನು ಮಲ್ತೊಂದುಲ್ಲ ತುಳು ಅಕಾಡೆಮಿ ಇನ್ನು ಮಲ್ಪನ ಕೆಲಸಕ್ಕೆ ಸದಾ ಎಂಕುಲಗಲೊಟ್ಟು ಉಲ್ಲ ತಾರನಾಥ್ ಗಟ್ಟಿನ ಬಗ್ಗೆ ಅಪಾರ ಅಭಿಮಾನ ಉಂಡು ಇನಿ ಮಲ್ತಿನ ಮಾತ್ರ ನಿಜವಾದ್ಲ ಇನಿ ಭಾಸ್ಕರಣ್ಣೆ ಇನಿ ಕಂಬಳದ ಏರು ಗಿಡದ ಪ್ರಶಸ್ತಿ ಪಡೆಯುಂಡ ಅವು ಕಾಲಣ್ಣನೇ ಏರು ಇನಿ ತುಳುನಾಡದ ಕಂಬಳೋಡು ಇನಿ ಕಡಂಬೀರು ತುಂಬ ಪಾತೆರು ಕಾಳು ಪಾಣಾರ್ನ ಪಾತೆರನ ಕರೆಗೊಂಜಿ ವಿಶೇಷ ಅಭಿಮಾನ ಯಾನ್ ಕೇಂದ್ರ ಆ ಪಾತೆರ ದೇಪನ ಅಂಚಿನ ಒಂಜಿ ಮುಗ್ಧ ವ್ಯಕ್ತಿ ಒಂಜಿ ನಲಿಕೆ ಸಮಾಜದ ನಮ್ಮ ಇತಿಹಾಸಡು ತುಳುನಾಡದ ಇತಿಹಾಸಡು ಒಂಜಿ ಎನ್ನ ಪಪ್ಪ ಪನೊಂದಿತ್ತೇರಿ ಅಗಲಿಗೆ ವಿದ್ಯೆ ಇತ್ತೀಜಿ ಸುಚರಿತ ಅಂಡ ದೈವದೆದುರು ಬತ್ತು ಉಂತುದು ರಡ್ಡು ಪೊರ್ಲುದ ಶಬ್ದನು ಆ ಮುಗ್ಧ ಮನಸ್ಸುಡು ಪಂಡಿರ್ನಾಂಡ ಅವು ಈ ಮಣ್ಣದ ಸತ್ಯ ಅವು ಸತ್ಯಲ್ನ ಸತ್ಯ ಅದು ಸಮುದಾಯಗೂ ಶಕ್ತಿ ಕೊರೊಂದಿತ್ತಿನ ಪನ್ಪಿನ ಕೇಂದ್ರ. ಮುನ್ಕೂರು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಶ್ರೀಧರ್ ಸನಿಲ್, ಲಯನ್ಸ್ ಶಾಲೆಯ ಸಂಚಾಲಕರಾದ ಸತ್ಯಶಂಕರ್ ಶೆಟ್ಟಿ, ಲಯನ್ಸ್ ಅಧ್ಯಕ್ಷ ಯಶವಂತ್ ಆಚಾರ್ಯ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು. ಕಂಬಳಕೋಣಗಳ ಪೋಷಕರಾದ ಭಾಸ್ಕರ್ ಕೋಟ್ಯಾನ್ ಕೊಳಕೆ ಇರುವತ್ತೂರು, ಶ್ರೀಕಾಂತ್ ಭಟ್ ನಂದಳಿಕೆ ಅವರು ಸಮಕಾಲೀನ ಕಂಬಳದ ಕುರಿತ ಸಂವಾದದಲ್ಲಿ ಭಾಗವಹಿಸಿದ್ದು, ಮಾಹೆಯ ಸಿಐಎಸ್ಡಿಯ ಸಂಯೋಜಕ ಡಾಕ್ಟರ್ ಪ್ರವೀಣ್ ಶೆಟ್ಟಿ ಸಂವಾದವನ್ನು ನಡೆಸಿಕೊಟ್ಟರು. ಮಾಹೆಯ ಸಿಕೆಆರ್ಎಲ್ನ ಸಂಯೋಜಕ ಕಾರ್ಯಕ್ರಮವನ್ನು ಸಂಯೋಜಿಸಿದರು.
ಅಕಾಡೆಮಿಯ ಸದಸ್ಯ ಪಾಂಗಳ ಬಾಬು ಕೊರಗ ಅವರು ಸ್ವಾಗತಿಸಿದರು. ಪತ್ರಕರ್ತ ಶರತ್ ಕಿನ್ನಿಗೋಳಿ ಸನ್ಮಾನಿತರನ್ನು ಪರಿಚಯಿಸಿ ಅಭಿನಂದನೆಯ ಮಾತುಗಳನ್ನು ಆಡಿದರು. ಸಿಐಎಸ್ಡಿಯ ಸಂಶೋಧನಾ ಸಹವರ್ತಿ ನಿತೇಶ್ ಪಡುಬಿದ್ರಿ ವಂದಿಸಿದರು. ಕಂಬಳದ ಅನುಭವಿಗಳಾದ ವಿಶ್ವನಾಥ ಪ್ರಭು ಅತಿಥಿಗಳನ್ನು ಗೌರವಿಸಿದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.